ಅಮೆರಿಕದ ಶಿಕಾಗೋ ಮಹಾನಗರದಲ್ಲಿ ಕನ್ನಡ ಕೂಟದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಭಾವಿ ಪರ್ಯಾಯ ಪುತ್ತಿಗೆ ಶ್ರೀಗಳ ಸೌಹಾರ್ದ ಭೇಟಿ ನಡೆಸಿದರು. ಈ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಪಾದರ ಚತುರ್ಥ ಪರ್ಯಾಯದ ಜಾಗತಿಕ ಬೃಹತ್ ಧಾರ್ಮಿಕ ಅಭಿಯಾನ ಕೋಟಿ ಗೀತಾ ಲೇಖನ ಯಜ್ಞದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಗವದ್ಗೀತೆ ಮನುಕುಲಕ್ಕೆ ಭಾರತದ ಕೊಡುಗೆ, ಇದನ್ನು ಪುತ್ತಿಗೆ ಶ್ರೀಪಾದರು ಜನಮಾನಸದಲ್ಲಿ ಬಿತ್ತುತ್ತಿರುವುದು ಅತ್ಯಂತ ಔಚಿತ್ಯಪೂರ್ಣ. ಶ್ರೀಕೃಷ್ಣನ ಅನುಗ್ರಹದಿಂದ ಈ ಸತ್ಕಾರ್ಯ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ನಮಗೆಲ್ಲ ವೇದ್ಯವಾದಂತಹ ಸಂಗತಿಯಾಗಿದೆ. ಹಿಂದೆ ಪರ್ಯಾಯದ ಒಂದು ಸಂದರ್ಭದಲ್ಲಿ ಗೀತಾಭವನವನ್ನು ನಿರ್ಮಾಣ ಮಾಡಿದ್ರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಪರ್ಯಾಯದ ಸಂದರ್ಭದಲ್ಲಿ ಒಂದು ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೈಗೊಂಡಿರ್ತಕ್ಕಂಥದ್ದು ಒಂದು ಅತ್ಯಂತ ಅರ್ಥಪೂರ್ಣವಾದಂತಹದ್ದು. ಮುಂಚೆ ಗೀತಾಭವನ ಆಗಿತ್ತು, ಈಗ ಕೋಟಿ ಗೀತಾ ಲೇಖನ ಯಜ್ಞ ಸಂಕಲ್ಪ ಮಾಡಿರ್ತಕ್ಕಂಥದ್ದು ತುಂಬ ಔಚಿತ್ಯಪೂರ್ಣವಾದಂತಹದ್ದು. ನಮ್ಮ ಭಾರತೀಯರಿಗೆ, ಹಿಂದೂಗಳಿಗೆ ಒಂದು ಪವಿತ್ರ ಧರ್ಮಗ್ರಂಥವನ್ನು ಹೀಗೆ ಜನರ ಮನಸ್ಸಿನಲ್ಲಿ ಉಳಿಸುವಂತಹ ಒಂದು ಉಪಕ್ರಮಕ್ಕೆ ತೊಡಗಿಸಿಕೊಂಡಿರ್ತಕ್ಕಂತಹದ್ದು ತುಂಬ ಸ್ವಾಗತಾರ್ಹವಾದಂತಹದ್ದು. ಒಂದು ಕೋಟಿ ಜನ ಈ ಗೀತಾ ಮಂತ್ರವನ್ನು. ಇನ್ನು ಅಮೆರಿಕದ ಹೂಸ್ಟನ್ನಲ್ಲಿರುವ ಪುತ್ತಿಗೆ ಮಠದಲ್ಲಿ ನವರಾತ್ರಿಗೆ ಲಕ್ಷ್ಮೀ ಶೋಭಾನೆ ಅಭ್ಯಾಸ ನಡೀತಾ ಇದೆ. ಲಲಿತಾ ಪಂಚಮಿ ಸಂದರ್ಭದಲ್ಲಿ ಅಂದರೆ ಸೆಪ್ಟೆಂಬರ್ 31ರಂದು ಶುಕ್ರವಾರ ಸಂಜೆ 108 ಭಕ್ತರು ಏಕಕಾಲದಲ್ಲಿ ಲಕ್ಷ್ಮೀ ಶೋಭಾನೆಯನ್ನು ಹಾಡಲಿದ್ದಾರೆ.